ಮತದಾನ ಮುಗಿದಿದೆ. ಅಭ್ಯರ್ಥಿಗಳಲ್ಲಿ ಎದೆ ಬಡಿತ ಜಾಸ್ತಿಯಾಗಿದೆ. ಮತ ಎಣಿಕೆಯ ಸಂದರ್ಭದಲ್ಲಿ ಯಾರಿಗೆ ವಿಜಯದ ಮಾಲೆ ಎನ್ನುವ ಹೊತ್ತಿಗೆ ಅಭ್ಯರ್ಥಿಗಳು ತಮ್ಮದೇ ಗೆಲುವು ಅಂತ ಸಾರುತ್ತಿದ್ದಾರೆ. ಕಾಪು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಕೂಡ ಭಾರಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಮೋದಿ ಬಂದು ಹೋದ ಮೇಲೆ ಭಾರಿ ಬದಲಾವಣೆಯಾಗಿಲ್ಲ, ಆದರೆ ಯುವಕರು ಸ್ವಲ್ಪ ಮೋದಿ ಮೋಡಿಗೆ ಒಳಗಾಗಿದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ಮತಯಾಚನೆ ನಡೆಸಿದ್ದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ಗರಿಷ್ಠವಾದಂಥ ಮತದಾನ ಆಗಿದೆ. ಜನತೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಕಳೆದ 5 ವರ್ಷಗಳೇ ಆದಂಥ ಸಾಧನೆ ಬಗ್ಗೆ, ನಮ್ಮ ಸರ್ಕಾರ ಸಾಧನೆಗಳ ಬಗ್ಗೆ ಜನರ ಎದುರುಗಡೆ ಇಟ್ಟು ಮತ ಯಾಚಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಇವತ್ತು ನಿಗದಿತವಾದಂಥ ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ನಾವು ಚುನಾವಣಾ ಎಣಿಕೆಯ ತಯಾರಿಯ ಬಗ್ಗೆ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಮೋದಿ ಪರಿಣಾಮ ಬೀರ್ತದೆ ಕಾಪು ಕ್ಷೇತ್ರ? ಅಲ್ಲ, ಮೋದಿಯವರು ಈ ಕ್ಷೇತ್ರದಲ್ಲಿ ಏನು ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಜನ ಕರ್ನಾಟಕ ರಾಜ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳುವಂಥ ಸ್ವಲ್ಪ ಯುವಕರನ್ನು ಆಕರ್ಷಿಸುವಂಥ ಕೆಲಸ ಕಾರ್ಯ ಆಗಿರ್ಬೋದು ಮೋದಿಯವ್ರದ್ದು, ಇಲ್ಲ ಅಂತ ಹೇಳೋದಿಲ್ಲ ನಾನು.